ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬಿಸ್ಕಿಟ್ ಕೇಕ್. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬರ್ಬನ್ ಬಿಸ್ಕಿಟ್ 3 ಪ್ಯಾಕ್, 1 ಕಪ್ಪು ಹಾಲು, ಡ್ರೈ ಫ್ರೂಟ್ಸ್, ಅರ್ಧ ಕಪ್ಪು ಕಂಡೆನ್ಸ್ ಮಿಲ್ಕ್, ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್, ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್. ಈಗ ಕುಕ್ಕರಿಗೆ ಉಪ್ಪು ಹಾಕಿ ಬಿಸಿಯಾಗಲು ಬಿಡೋಣ. ಅದರ ಲಬ್ಬರ್ ಮತ್ತು ವಿಜಿಲನ್ನು ತೆಗೆಯಬೇಕು. ಕೇಕ್ ಮೌಲ್ಡನ್ನು ಗ್ರೀಸ್ ಮಾಡೋಣ. ಅದಕ್ಕೆ ಬಟರ್ ಪೆಪ್ಪರ್ ಅನ್ನು ಹಾಕೋಣ. ಇಷ್ಟನ್ನು ಮೊದಲೇ ರೆಡಿ ಮಾಡಿ ಇಡಬೇಕು. ಈಗ 3 ಪ್ಯಾಕ್ ಬಿಸ್ಕಿಟ್ ಅನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ. ಈಗ ಪುಡಿ ಮಾಡಿ ಆಗಿದೆ. ಇಷ್ಟು ಪುಡಿ ಮಾಡಿದ್ರೆ ಸಾಕು. ಈಗ ಅದನ್ನು ಒಂದು ಪಾತ್ರೆಗೆ ಹಾಕೋಣ. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಈಗ ಕಂಡೆನ್ಸ್ ಮಿಲ್ಕ್ ಅನ್ನು ಹಾಕೋಣ. ಈಗ ಅದಕ್ಕೆ ಹಾಲನ್ನು ಹಾಕೋಣ. ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಒಮ್ಮೆಲೆ ಹಾಕುದು ಬೇಡ, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೆ ಆಯ್ತು. ಈಗ ಮಿಕ್ಸ್ ಮಾಡಿ ಆಗಿದೆ. ಅದನ್ನು ಕೇಕ್ ಮೌಲ್ಡಿಗೆ ಹಾಕೋಣ. ಕೇಕ್ ಮೌಲ್ಡಿಗೆ ಹಾಕಿ ಅದನ್ನು ಟ್ಯಾಪ್ ಮಾಡಬೇಕು. ಈಗ ಕುಕ್ಕರ್ ಬಿಸಿ ಆಗಿದೆ. ಕೇಕ್ ಅನ್ನು ಬೇಯಲಿಡೋಣ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ. ಕೇಕ್ ಬೇಯಲಿಡುವಾಗ ಅದರ ಲಬ್ಬರ್ ಮತ್ತೆ ವಿಜಿಲನ್ನು ತೆಗೆಯಬೇಕು. 5 ನಿಮಿಷ ಮೀಡಿಯಂ ಫ್ಲೇಮ್, 30 ರಿಂದ 35 ನಿಮಿಷ ಸ್ಲೋ ಫ್ಲೇಮ್ ಅಲ್ಲಿ ಬೇಯಿಸಬೇಕು. ಈಗ ಕೇಕ್ ಬೆಂದಿದೆ ಎಂದು ಚೆಕ್ ಮಾಡೋಣ. ಈಗ ಒಂದು ಟೂತ್ ಪಿಕ್ನಿಂದ ಚೆಕ್ ಮಾಡ್ತಾ ಇದ್ದೇನೆ. ಅದನ್ನು ತೆಗೆದು ಅದನ್ನು ಒರೆಸಿ ನೋಡಬೇಕು. ಟೂತ್ ಪಿಕ್ ಕ್ಲೀನ್ ಆಗಿ ಬಂದ್ರೆ ಅದು ಬೆಂದಿದೆ ಎಂದರ್ಥ. ಈಗ ಅದು ಬೆಂದಿದೆ. ಅದು ತಣ್ಣಗಾದ ನಂತರ ಅದನ್ನು ಪ್ಲೇಟಿಗೆ ಹಾಕೋಣ. ಬಟರ್ ಪೆಪ್ಪರ್ ತೆಗೆಯೋಣ. ಬಿಸ್ಕಿಟ್ ಕೇಕ್ ಈಗ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.